ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ, ಲಿಟಲ್ ಫ್ಲವರ್ ಶಾಲೆ ಹಾಗೂ ರೋಟರಿ ಕ್ಲಬ್ ಬೀರಮಲೆ ಇದರ ಜಂಟಿ ಆಶ್ರಯದಲ್ಲಿ ನಾವು ಈಗಾಗಲೇ ಉಚಿತವಾಗಿ ನಮ್ಮ ಅಕಾಡೆಮಿ ವತಿಯಿಂದ ವಾಲಿಬಾಲ್ ತರಬೇತಿಯನ್ನು ನಾವು ಈಗಾಗಲೇ ಕಳೆದ ಬಾರಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತೆ ಹಿಂದಿನ ತಿಂಗಳ ತಾರೀಕು 20ನೇ ತಾರೀಕಿಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗೆ ಸರಿಸುಮಾರಾಗಿ ಒಂದು ತಿಂಗಳ ಅವಧಿಗೆ ಅಂತ ಹೇಳಿದ್ರೆ ಇದೇ ತಿಂಗಳ ಅಂದರೆ ನಾಳೆ 21ನೇ ತಾರೀಕಿಗೆ ನಾವು ಸಮಾರಂಭವನ್ನ ನಾವು ಇಟ್ಕೊಂಡಿದ್ದೇವೆ. ನಮ್ಮ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ಮೂಲ ಉದ್ದೇಶ ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಒಳ್ಳೆಯ ತರಬೇತಿಯನ್ನ ಕೊಟ್ಟು ಮಕ್ಕಳಿಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವಂತೆ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟು ಶಾಸ್ತ್ರೀಯವಾಗಿ ಅವರಿಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಅವರನ್ನು ಪ್ರತಿನಿಧಿಸುವಂತೆ ಮಾಡುವಂತಹ ನಮ್ಮ ಒಂದು ಮೋಟಿವ್ ಅನ್ನು ನಾವು ಇಟ್ಟುಕೊಂಡಿದ್ದೇವೆ. ಹಾಗೆ ಈ ಬಾರಿ ನಮಗೆ ಬಿರುಮಲೆ ರೋಟರಿ ಕ್ಲಬ್ನ ಪ್ರೆಸಿಡೆಂಟ್ ಆದ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಕೃಷ್ಣಪ್ರಸಾದ್ ಆಳ್ವಾರ್ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರಾದಂತ ಕೃಷ್ಣ ಸರ್ ಇದ್ದಾರೆ ವೇದಿಕೆಯಲ್ಲಿ, ಹಾಗೂ ಜೊತೆ ಕಾರ್ಯದರ್ಶಿ ಆದಂತ ನಮ್ಮ ಕೃಷ್ಣ ಸರ್ ಇದ್ದಾರೆ, ಹಾಗೂ ನಮ್ಮ ಮಿತ್ರವೃಂದ ಅಕಾಡೆಮಿಯ ಮುಖ್ಯ ಟ್ರಸ್ಟಿಯು ಮತ್ತು ಕೋಚ್ ಆಗಿ ನಮ್ಮ PV ನಾರಾಯಣ್ ಸರ್ ಇದ್ದಾರೆ. ಹಾಗೆ ಪತ್ರಿಕೆ ಮಾಧ್ಯಮಗಳಿಗೆ ಎಲ್ಲರಿಗೂ ನಾನು ವಂದಿಸುತ್ತಾ ದಿವಸ ಸಮಾರಂಭಕ್ಕೆ ನಾವು ಒಂದು ರೀತಿಯಲ್ಲಿ ವಿಜೃಂಭಣೆಯಾಗಿ ಮಾಡಬೇಕಂತ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ನಾವು 2 ಸೆಷನ್ ಅನ್ನು ಮಾಡಿದ್ದೇವೆ. ಅಂದ್ರೆ ಬೆಳಗಿನ ಸೆಷನ್ ಮತ್ತು ಸಾಯಂಕಾಲದ ಸೆಷನ್ ಅಂತ ಹೇಳಿದ್ರೆ, ಬೆಳಿಗ್ಗೆ ನಾವು ತರಬೇತಿ ಕೊಟ್ಟಂತ ನಾವೇನು ತರಬೇತಿದಾರರು ಮಕ್ಕಳಿದ್ದಾರೆ ಅವರನ್ನ ಸೇರಿಸಿಕೊಂಡು ಮತ್ತು ಒಂದು 6 ತಂಡಗಳನ್ನಾಗಿ ಮಾಡಿ ಆ 6 ತಂಡಗಳಿಗೆ ಎಲ್ಲ ಒಂದು ಓನರ್ಶಿಪ್ ಅನ್ನು ಕೊಟ್ಟು ಅಂದ್ರೆ ಮತ್ತು ಅದರ ಜೊತೆಯಾಗಿ 2 ಒಳ್ಳೆಯ ಐಕಾನ್ ಪ್ಲೇಯರ್ಸ್ ಅನ್ನು ಇಟ್ಟುಕೊಂಡು ಲೀಗ್ ಪಂದ್ಯಾಟಗಳನ್ನು ಮಾಡಿ ಅವರಿಗೆ ಅಂತ್ಯದಲ್ಲಿ ಅವರಿಗೆ ಒಳ್ಳೆಯ ಒಂದು ಬಹುಮಾನವನ್ನು ವಿತರಣೆ ಮಾಡತಕ್ಕಂತ ಒಂದು ಕೆಲಸವನ್ನು ಕೂಡ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಎಲ್ಲರನ್ನ ಬರಮಾಡಿಕೊಂಡಿದ್ದೇವೆ. ಈ ಬಾರಿ ನಾವು ಹಮ್ಮಿಕೊಂಡಂತ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಮ್ಮ ಅಕಾಡೆಮಿಗೆ ಈ ಹಿಂದೆ ನಾವು ಅವರ್ ಎಂಪವರ್ಮೆಂಟ್ ನ ಮೂಲಕವಾಗಿ ನಮಗೆ ಒಂದು 2 ಎಕರೆ ಜಾಗ ಮಾನ್ಯ ಹಿಂದಿನ ಶಾಸಕರು ನಮ್ಮ ಸಂಜೀವ ಮಠದ್ರು ಇರುವಾಗ ಮತ್ತು ಆಗ ಜಿಲ್ಲಾಧಿಕಾರಿ ಆಗಿದ್ದ ಶ್ರೀ ಇಬ್ರಾಹಿಂ ಸರ್ ಅವರು ನಮಗೆ ಎಂಪವರ್ಮೆಂಟ್ ಮೂಲಕ ಒಂದು 2 ಎಕರೆ ಜಾಗೆಯನ್ನ ನಮಗೆ ಕೊಟ್ಟಿದ್ರು. ಅದು ಕಾಲಕ್ರಮೇಣವಾಗಿ ನಮಗೆ ಅದನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ, ಯಾಕಂದ್ರೆ ಅದರ ಮೇಲೆ ಒಂದು ಪ್ರೈವೇಟ್ ಕೇಸ್ ಇದ್ದ ಕಾರಣ ನಮಗೆ ಅದು ಸಿಗ್ಲಿಲ್ಲ. ನಾವು ಬಹಳ ಉತ್ಸುಕರಾಗಿದ್ದೇವೆ. ಬಹುಶಃ ಈ ಪುತ್ತೂರಿಗೆ ಒಂದು ಒಳ್ಳೆಯ ಒಂದು ಇಂಡೋರ್ ಸ್ಟೇಡಿಯಂ ಅನ್ನು ಕೊಡಬೇಕಂತ ನಾವು ಬಹಳ ಆಸೆಯನ್ನು ಇಟ್ಟುಕೊಂಡಿದ್ದೆವು. ಅದೇ ರೀತಿ ಅದು ನೆರವೇರಿಲ್ಲ. ಕಾಲಕ್ರಮೇಣವಾಗಿ ಮುಂದೆ ನಾವು ಏನು ಮಾಡುವುದಂತ ಚಿಂತನೆ ಬಂದಾಗ ನಾವು ಸ್ವಂತವಾಗಿ ನಾವು ಅಕಾಡೆಮಿಯ ಮೂಲಕ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಾವು ಈಗಾಗಲೇ ನಾವು ಹಮ್ಮಿಕೊಂಡಂತೆ ನಾವು ಒಂದು 66 ಸೆನ್ಸ್ ಜಾಗವನ್ನು ಮೊಟ್ಟದಲ್ಲಿ ಈಗಾಗಲೇ ಪಡ್ಕೊಂಡು ಮುಟ್ಟದರ್ಕದಲ್ಲಿ ಕೆಮ್ಮಿಂಜೆ ಗ್ರಾಮದ ಮುಟ್ಟದರ್ಕದಲ್ಲಿ ಈಗಾಗಲೇ ನಾವು ಖಾಸಗಿ 66 ಸೆನ್ಸ್ ಜಾಗವನ್ನು ಈಗಾಗಲೇ ಪಡ್ಕೊಂಡಿದೆ. ಆ ದೊಡ್ಡ ಮಟ್ಟದ ಮೊತ್ತದ ಗ್ರೌಂಡ್ ನಮ್ಮ ಕನಸು ನನಸಾಗಬೇಕಂತ ನಿಮ್ಮೆಲ್ಲರ ಸಹಕಾರ, ಮುಖ್ಯವಾಗಿ ನಿಮ್ಮ ಮಾಧ್ಯಮ ಮಿತ್ರರ ಎಲ್ಲ ಸಹಕಾರವನ್ನು ನಾವು ಬಯಸ್ತೇವೆ ಮತ್ತೊಮ್ಮೆ. ಹಾಗೆ ಅದನ್ನ ಹಮ್ಮಿಕೊಂಡಿದ್ದೇವೆ. ಅದು ಸರಿಸುಮಾರು ಒಂದು 13 ಕೋಟಿ ರೂಪಾಯಿಯ ಈಗಾಗಲೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನಾವು ಈಗಾಗಲೇ ತಯಾರು ಮಾಡಿದ್ದೇವೆ. ಹಾಗೆ ನಾವು ಪುತ್ತೂರಿನ ಗಣ್ಯರನ್ನೆಲ್ಲ ಅವರನ್ನ ಸಂಪರ್ಕ ಮಾಡಿದ್ದೇವೆ. ಅವರೆಲ್ಲರ ತುಂಬ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯ ಮೂಲಧನವನ್ನು ಹುಡುಕಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೋಗಿ ನಮ್ಮ ಮೂಲಕವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುವಂತೆ ನಾವು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಭಾಗವಾಗಿ ಇನ್ನು ಮುಂದೆ ಅದೇ 21ನೇ ತಾರೀಕಿಗೆ ಅಂದ್ರೆ ನಾಳೆ ದಿವಸ ನಡೀತಕ್ಕಂತಹ ಆ ಒಂದು ಕಾರ್ಯಕ್ರಮದಲ್ಲಿ ಸಮಾರಂಭದಲ್ಲಿ ಬೆಳಗಿನ ಆ ಪಂದ್ಯಾಟದ ಉದ್ಘಾಟನೆಯನ್ನು ನಮ್ಮವರಾದಂತಹ ಅದರ ಕಾರ್ಯಕ್ರಮದ ಬೆಳಗಿನ ಭಾಗದ ಅಧ್ಯಕ್ಷತೆಯನ್ನ PV ಕೃಷ್ಣನ್ ಸರ್ ಅನ್ನು ಮಾಡ್ಲಿಕ್ಕಿದ್ದಾರೆ. ಹಾಗೆ ಉದ್ಘಾಟನಾ ಸಮಾರಂಭವನ್ನ ಭಾಸ್ಕರ್ ಕೋಡಿಂಬಾಳ ಅಧ್ಯಕ್ಷರು ಕೂಡ ಪುತ್ತೂರು, ಹಾಗೆ ಗ್ರೌಂಡ್ ಇನಾಗ್ರೇಷನ್ ಅನ್ನ ಸತೀಶ್ ಅವರು ನಮ್ಮ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್, ಹಾಗೆ ಮುಖ್ಯ ಅತಿಥಿಯಾಗಿ ಶ್ರೀಕಾಂತ್ ಪೂಜಾರಿ ಎಂಪವರ್ಮೆಂಟ್ ಪುತ್ತೂರು, ಹಾಗೆ ನಗರಸಭಾ ಸದಸ್ಯರಾದ ಮಾನ್ಯ ಶ್ರೀ ರಿಯಾಜ್ ಇದ್ದಾರೆ, ಹಾಗೆ ಅಬ್ದುಲ್ ರಶೀದ್ BK ಮಾಡ್ ಪುತ್ತೂರು, ಹಾಗೆ
ಮಿಸ್ಟರ್ ಭಾರತ್ ಸಿಗ್ನೇಚರ್ ಮೆನ್ಸ್ ವೇಟಿಂಗ್ ಸ್ಟುಡಿಯೋ ಪುತ್ತೂರು. ಬಾಕಿ ಎಲ್ಲರ ಪೋಷಕರೊಂದಿಗೆ ನಾವು ಅದನ್ನ ಪ್ರಾರಂಭ ಮಾಡಿ ಹಾಗೆ ಸಾಯಂಕಾಲದ ಸೆಷನ್ ಆಗಿ ಅದನ್ನ ಅಧ್ಯಕ್ಷತನ್ನ ನಮ್ಮ ಬಿರುಮಲೆ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ಕೃಷ್ಣ ಪ್ರಸಾದ್ ಆಳೂರು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ಇನಾಗ್ರೇಷನ್ ಅನ್ನ ಅಶೋಕ್ ಕುಮಾರ್ ರೈ ನಮ್ಮ ಮಾನ್ಯ ವಿಧಾನಸಭಾ ಶಾಸಕರಾದಂತಹ ಮಾನ್ಯ ಅಶೋಕ್ ಕುಮಾರ್ ರೈ ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ಈ ಇವತ್ತಿನ ಸಂಖ್ಯೆ ಅಂತ ಹೇಳಿದ್ರೆ ನಮ್ಮ ಮಿತ್ರರ ಅಕಾಡೆಮಿಯಲ್ಲಿ ಈಗಾಗಲೇ ತರಬೇತಿ ಪಡೆದಂತ ಒಂದು 60 ಮಂದಿ ಮಕ್ಕಳಿದ್ದಾರೆ. ಈಗಾಗಲೇ ಅವರಿಗೆಲ್ಲ ಜರ್ಸಿಯನ್ನು ಕೊಡುವಂಥದ್ದು, ಕಲರ್ಸ್ ಅನ್ನು ಕೊಡುವಂಥದ್ದು, ಅದನ್ನ ಡಿಸ್ಟ್ರಿಬ್ಯೂಷನ್ ಅನ್ನ ರಕ್ಷಾ ಎಸ್ ಆರ್ ನಮ್ಮ ಪೋಷಕರಾಗಿರತಕ್ಕಂತಹ ರಕ್ಷಾ ಎಸ್ ಆರ್ ಅವರು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ. ಅವರು ಕೂಡ ಅವರು ತುಂಬು ಸಹಕಾರವನ್ನ ಹೆಚ್ಚಿನ ಸಹಕಾರವನ್ನ ಅವರೇ ನೀಡಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಪ್ರವೀಣ್ ಡಿಸೋಜಾ, ಡೈರೆಕ್ಟರ್ ಆಫ್ ಯೂತ್ ಎಂಪವರ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಮಂಗಳೂರು, ಹಾಗೆ ಬಾಲರಾಮ್ ಆಚಾರ್ಯ GL ಆಚಾರ್ಯ ಪುತ್ತೂರು, ಕೃಷ್ಣನಾರಾಯಣ ಮುಳಿಯ MD ಮುಳಿಯ ಜ್ಯೂಲ್ಸ್ ಪ್ರೈವೇಟ್ ಪುತ್ತೂರು, ಸತ್ಯಶಂಕರ್ CEO SG ಕಾರ್ಪೊರೇಟ್ ಪುತ್ತೂರು, ಜಯಂತ್ ನಡುಬೈಲು ಚೇರ್ಮನ್ ಅಕ್ಷಯ ಕಾಲೇಜ್ ಸಂಪ್ಯ, ಹಾಗೆ ಎನ್ ಶಿವಪ್ರಸಾದ್ ಶೆಟ್ಟಿ ಪ್ರಸಾದ್ ಇಂಡಸ್ಟ್ರೀಸ್ ಪುತ್ತೂರು, ರಾಜೇಶ್ ಬನ್ನೂರ್ ಅವರು ಮಾಜಿ ಅಧ್ಯಕ್ಷರು ನಗರಸಭೆ ಪುರಸಭೆ ಪುತ್ತೂರು, ಹಾಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಪ್ರದೀಪ್ ಆಯುರ್ವೇದ ಹಾಸ್ಪಿಟಲ್ ಪುತ್ತೂರು, ಹಾಗೆ ಸಿಸ್ಟರ್ ಅಂದ್ರೆ ಭಗಿನಿ ಪ್ರಶಾಂತಿನಿ ಕರೆಸ್ಪಾಂಡೆಂಟ್ ಲಿಟಲ್ ಫ್ಲವರ್ ಹೈಸ್ಕೂಲ್ ಪುತ್ತೂರು, ಮಾನ್ಯ ಇಬ್ರಾಹಿಂ ಗೋಳಿಕಟ್ಟೆ ಮೆಂಬರ್ ಅಡಾಕ್ ಕಮಿಟಿ ಪುತ್ತೂರು, KVA ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್, ಹಾಗೆ ಕ್ಯಾಂಪ್ ಕೂಡ ನಮಗೆ ತುಂಬಾ ಸಹಕಾರ ಕೊಟ್ಟಿದೆ. ಇವರೆಲ್ಲರ ಸಹಕಾರದೊಂದಿಗೆ ನಾವು ವಿಜೃಂಭಣೆಯಾಗಿ ಆ ಕಾರ್ಯಕ್ರಮದ ಸಮಾರಂಭ ಮಾಡಬೇಕಂತ ನಿರ್ಧರಿಸಿದೆ. ಹಾಗೆ ಈ ಮೂಲಕವಾಗಿ ನಾವು ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ವಾಲಿಬಾಲ್ ಪ್ರೇಮಿಗಳಿಗೆ ಎಲ್ಲರ ಈ ಮೂಲಕ ನಾವು ಆಹ್ವಾನ ಬಯಸ್ತೇವೆ. ಎಲ್ಲರೂ ಒಂದು ಆ ಕಾರ್ಯಕ್ರಮ ಸಹಕಾರಗೊಳಿಸಬೇಕಂತ ಹೇಳಿ ನಮ್ಮ ಮೂಲಕವಾಗಿ ನಾನು ಮಿತ್ರಬೃಂದ ಪರವಾಗಿ, ಲಿಟಲ್ ಫ್ಲವರ್ ಹೈಸ್ಕೂಲ್ ಪರವಾಗಿ, ಪ್ರೈಮರಿ ಸ್ಕೂಲ್ ಪರವಾಗಿ ಹಾಗೂ ಬಿರುಮಲೆ ರೋಟರಿ ಕ್ಲಬ್ ಪರವಾಗಿ ನಾನು ಎಲ್ಲರಲ್ಲಿ ನಾನು ಅಪೇಕ್ಷಿಸ್ತೇನೆ. ಧನ್ಯವಾದಗಳು. ಈಗಾಗಲೇ 60 ಮಂದಿ ಮಕ್ಕಳಿದ್ದಾರೆ. ಅಂದ್ರೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಸೇರಿ ಒಂದು 12 ಜನ ಹೆಣ್ಮಕ್ಳಿದ್ದಾರೆ. ಹೌದು ಹೌದು. ಅಲ್ಲ ಖರೀದಿ ಸೇರಿ ಬರೆದು ಸರ್ಕಾರದ ಮುಖಾಂತರ MLA ಮನವಿ ಮಾಡಿದ್ದೇವೆ. ಮೇಲೆ ಕೂಡ ಭರವಸೆ ನೀಡಿದ್ದಾರೆ. ಅಲ್ಲ ಕಾಲು ಇಂಡೋರ್ ಸ್ಟೇಡಿಯಂ ಜಾಗ ಎಕ್ಸ್ಕ್ಲೂಡಿಂಗ್ ಲ್ಯಾಂಡ್ ಜಾಗಕ್ಕೆ ಸದಾ 1.5 ಕೋಟಿ ಇಷ್ಟ ಆಗಿದೆ. ಖಾಸಗಿ ಸ್ಥಳ ಹಣ ಮಿತ್ರವೃಂದ ಟ್ರಸ್ಟ್ ನ ಮೂಲಕ ನಾವು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ CET, ನೀಟ್, JEE, KVPY, CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073070468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.